ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್, ಯುಪಿಎಸ್ ಅಂಡ್ ಸ್ಟೆಬಿಲೈಸರ್ಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಸಹ ಪ್ರಾಯೋಜಕರು ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡವ್ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಎಆರ್ಎಂಸಿ ಫರ್ಟಿಲಿಟಿ ಸೆಂಟರ್, ಆಂಬಿಟ್, ಮಾತಾ ಮ್ಯಾಟ್ರಿಮೋನಿ, ಎಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, ಜೆಪಿ ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನ ಕಡವು ಕಣ್ಣೂರ್ ಹಾಗೂ ಅರುಣ ಮಸಾಲಾಸ್. ರೇಡಿಯೋ ಪಾರ್ಟ್ನರ್ 92.7 ಬಿಗ್ ಎಫ್ಎಂ. Nama TV presents Anod Dance Mommy Dance. Dance mommy, dance mommy, dance mommy, dance, dance mommy, dance mommy, dance. So निकले मादरेगला आत्मीय वारंजना स्वागत अनुभव निकला मोगदा the number one dancing reality show of coastal Karnataka, that is none other than Anod Dance Mommy Dance. ಇರ್ನ ಮೋಕಿದ ರೂಪೇಶ್ ಆರ್ನ ಒಟ್ಟಿಗೆ ನಿಖಿಲ್ನ ಮೋಕಿದ ಸೌಜನ್ಯ ನಿಖಿಲಿನ ಮಾತಾ ವೆಲ್ಕಮ್ ಮಾಡ್ತೊಂದಿಲ್ಲ. ಇನ್ನಿತ ಎಪಿಸೋಡ್ ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ವುಮೆನ್ ಆಸ್ ದ ಥೀಮ್. ಸ್ತ್ರೀ ಎನ್ನುವಂಥ ಟಾಪಿಕ್ನೊಂದಿಗೆ ಮತ್ತೆ ನಿಮ್ಮ ಭೇಟಿ ಇಂದಿನ ಸಂಚಿಕೆಯಲ್ಲಿ ಆನೋಡ್ ಡಾನ್ಸ್ ಮಮ್ಮಿ ಡಾನ್ಸ್ನಲ್ಲಿ. ಸೊ ಬಿಫೋರ್ ವಿ ಸ್ಟಾರ್ಟ್, ಲೆಟ್ಸ್ ವೆಲ್ಕಮ್ the panel of judges. And first of all, okay, let's for a change, my favorite Colonel Rodriguez. Okay, first day joke mata malte start malpugana. And second irepa lanchane anpunu, and I know you have that soft feeling for soft corner for Cornel atte kaiyallondu mic devaru yellow one kade. Anyways, our next judge, the gorgeous, the beautiful, the smiling Dikshita Acharya. Wow. And last but not the least, ಅವರು ಯಾವತ್ತೂ ಕೂಡ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೆ ಬಂದಾಗ ಹ್ಯಾಟ್ ಒಂದು ಮಿಸ್ ಮಾಡಲ್ಲ. ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಪ್ರೀತಿಯ ಅರುಣ್ ಆಳ್ವಾಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. So judges all pepped up, ready to rock. Even participants, even participants. Soft corner ಅಂತ ಹೇಳಿದ್ರಲ್ಲ ರೂಪೇಶ್, ಅಲ್ಲ ಅದೇ ಕಾರ್ನರ್ ಹುಡುಕ್ತಾ ಇದ್ದೀನಿ. ಖಾಲಿ ಕಾರ್ನರ್ ಹುಡುಕ್ತಾನೆ ಕಾರ್ನರ್ ಡೇ ಉಪ್ಪಡು. ಅರೆ ಕುಡ್ಲ ತಕ್ಕಲಿ ಮೋಕೇಡ್ ಬತ್ತನ ಓಲ ಒಂಜಿ ಸೈಡ್ ಸಾದಿ ಕೊರ್ಪ ಅವೇ ಮರ್ಲಿಡ್ ಬತ್ತನ ಮರ್ಲಿಡೆ ಉತ್ತರ ಕೊರ್ಪ ಮರೆತು ಪೋಂದಿಲ್ಲ ರೀ ಯಾನ್ಲ ಕುಡ್ಲಾಡ್ದೆ. ವಾ ಟಿಟ್ ಫಾರ್ ಟಾಟ್, ಟಿಟ್ ಫಾರ್ ಟಾಟ್. ಕುಡ್ಲಾಡ್ ಉಪ್ಪುನಗಲ ವಿಷಯ ಪಾತಿರೋದಿಲ್ಲ ಬಾಂಬೆ ದತ್ ಅವೇ. ಓಕೆ. Anyways, judges ready, we are ready. Participants are over excited. ದಯಪಂಡ ಕೋಡದ ಎಪಿಸೋಡ್ ಆಯ್ಬೋಕನ್ನ ನಾ ಒರಿದಿನ ಪಾರ್ಟಿಸಿಪೆಂಟ್ಸ್ ಆ ಥೀಮ್ ದಾದಾಪುರ ಕ್ರಿಯೇಟಿವಿಟಿ ಕನ ಒಂದು ಲೇರಿಂದ ದೇ ಆರ್ ವೇಟಿಂಗ್ ಬ್ಯಾಕ್ ಸ್ಟೇಜ್. Without wasting more time, let's start off with today's show, Anod Dance Mummy Dance. Before we begin, the sponsors of the day, Shining Partner Shashi Shine Smart. ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಸಿಟಾಡೆಲ್ ಡೆವಲಪರ್ಸ್, ಅರುಣ ಮಸಾಲಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಡವ್ ತೊಗರಿಬೇಳೆ ಹಾಗೂ ಸಲೂನ್ ಸೋಲೋ. ಥ್ಯಾಂಕ್ಸ್ ಟು ಆಲ್ our sponsors. And thank you so much. ಇರಗ್ಲ ಬಾರಿ ಶೋ ಗುಡ್ ಬಂದರು ಉದ್ದದ ಪುದರ್ನ ಮಾತ. And ಇನ್ನಿತ ಫಸ್ಟ್ ಪರ್ಫಾರ್ಮೆನ್ಸ್ ಕೊರ್ರೆ ಬರೋಂದಿಲ್ಲೇರಿ ಇನ್ನಿತ ಫಸ್ಟ್ ಕಂಟೆಸ್ಟೆಂಟ್ ವೈಲ್ಡ್ ಕಾರ್ಡ್ ಎಂಟ್ರಿಡ್ ಈ ರೌಂಡ್ಗೆ ಸೆಲೆಕ್ಟ್ ಆಯ್ನಂಚಿನ ವೈಲ್ಡ್ ಎಂಟ್ರಿಡ್ ಒತ್ತಿಗೆ ಇತ್ತೆ ಬರೋಂದಿಲ್ಲೇರಿ ಸ್ಟೇಜ್ಗೆ ಮೇಘಾ ಕಾಮತ್. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ an Anod Dance Mummy Dance. ಆಕೆಯನ್ನು ತಾಯಿ ಎಂದರು ಕೆಲವರು, ದೇವಿ ಎಂದರು ಹಲವರು, ಒಪ್ಪಿಕೊಂಡರು ಎಲ್ಲರೂ ಹೆಣ್ಣೆ ಜಗದ ಕಣ್ಣೆಂದು. ತಗೊಂಡು ಮುಂದೆ ಏನಾಗಬೇಕು ಅಂತ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಸಜೆಷನ್ ಕೊಡ್ತಾ
जाए तो भगवान दिखा सकते हो कभी कभी। नमस्कार। मनवा में मेरे आंधी है उठी मस्तक खड़ी हूँ मैं, सांसों में बांध अपनी सांस निश्शब्द खड़ी हूँ मैं, दुनिया से जीती जीती खुद से हारी बस ध्वस्त खड़ी हूँ मैं, आईना मैं पर अक्स में मदमस्त खड़ी हूँ मैं, मेरी लाज मैं हूँ चूनर भी मैं हूँ चूनर पे दाग भी मैं, हो गई मैली मोरी चुनरिया कोरे बदन से कोरी चुनरिया, हाँ जाके बाबुल से नजर मिलाऊं, कैसे घर जाऊं, कैसे लगा चुनरी में तार खड़ी हूँ मैं। Megha. Oh my God. Beautiful. Let me touch you. ಈ ಒಂದು ಕಾನ್ಸೆಪ್ಟ್ ವುಮೆನ್ ಸ್ತ್ರೀ ಇದರಲ್ಲಿ ತುಂಬ ಜನ ಈ ಇಂಡಿವಿಜುವಲೈಸಿಂಗ್ ಈ ರೇಪ್ ಆಗಿರ್ಬೋದು ಅಬ್ಯೂಸ್ ಆಗಿರ್ಬೋದು ಇಂಡಿವಿಜುವಲಿ ಈ ಕಾನ್ಸೆಪ್ಟನ್ನು ಟಚ್ ಮಾಡಿದ್ದಾರೆ. ಆದರೆ ನೀವು ಇನ್ ಅ ಟೋಟಾಲಿಟಿ ಯು ಯೂಸ್ಡ್ ಇಟ್. ಈ ಎಲ್ಲ ಪ್ರಾಬ್ಲಮ್ಸ್ ವಿಮೆನ್ ಫೇಸ್ ಮಾಡುವಂಥ ಎಲ್ಲ ಪ್ರಾಬ್ಲಮ್ಸನ್ನು ಮೆಟ್ಟಿ ನಿಲ್ಲುವಂಥ ಒಂದು ಧೈರ್ಯ ಇರುವುದು ಆ ಸ್ತ್ರೀಗೆ ಮಾತ್ರ. ಇಟ್ಸ್ ಓನ್ಲಿ ಅ ವುಮೆನ್ ಹೂ ಕ್ಯಾನ್ ಸ್ಟ್ಯಾಂಡ್ ಅಪ್ ಫಾರ್ ಆಲ್ ದೀಸ್ ಅಟ್ರಾಸಿಟೀಸ್ ದಟ್ ಈಸ್ ಅಗೇನ್ಸ್ಟ್ ಹರ್. A very well choreographed dance, that is according to me. That is the first part. Secondly, wild card entry. And we are so glad you are on this stage and our Dance Mummy Dance needs you. This is so glad you are here. That is my opinion. I don't know what the judges have to say, but for me it was a wonderful performance. Okay, well done Megha. Let's hear what the judges have to say. Arun sir, please. Megha Kamath. Yes sir. ವೈಲ್ಡ್ ಕಾರ್ಡ್ದು ಬತ್ತಿ ಬೊಕ್ಕ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಮನ್ಪನಾಗ ಎಂಚ ಒಂದು ಉಂಡಿತ್ತೆ. Feeling great sir. I really needed this. I like your choreography. Thank you sir. Full concept. It was very nice. Thank you. Choreographer ಇದ್ದಾರಾ? ಇದ್ದಾರೆ ಸರ್. ಸುಷ್ಮಾ. ನವೀನ್ ಶೆಟ್ಟಿ and ಸುಷ್ಮಾ. Very well done. Hi. Hi sir. ಹೆಂಗಿರ್ನ ಕೊರಿಯೋಗ್ರಫಿ ಎಡ್ಡೆ ಖುಷಿ ಅಂಡ್ ಅಂಚನೆ ಕಾನ್ಸೆಪ್ಟ್ ದಯಪಂಡ ಪೂರೆಲ್ಲ ಬಾಲೆಂಡ್ ಕನಪಿನಿ ಅವು ಬಂದು ಹೋಯ್ತಾರೆ ಅಂಡ್ ಆರ್ ಆ್ಯಕ್ಷನ್ ಡೇ ಮಂತ್ ತೋಚಿಪರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಇಡೆ ಅವು ಖುಷಿ ಅಂಡ್ ಅಂಚಿನ ಯಾರು ಸ್ಕ್ರೀನ್ ದೊಲಾಡ್ಬೋದು ಬದದಾನಾಗ ಆ ರೇಪ್ ಅವು ಒಂದು ಪೂರ ಟೋಟಲ್ ಅವು ಆ ನೆಟ್ ತೊಜಪೈನ ಅವಲ ಮಸ್ತ್ ಖುಷಿ ಅಂಡ್ ಬೊಕ ಐ ಕಾಂಟ್ಯಾಕ್ಟ್ ಇಟ್ ವಾಸ್ ವೆರಿ ನೈಸ್ ಬೊಕ್ಕ ಐ ಆ್ಯಂಡ್ ಕೋಆರ್ಡಿನೇಷನ್ ಇದು ಪ್ರತಿಯೊಂದು ಕಡೆಗೆ ಫೋನಾಗಿರೋನ ಆ ಕಣ್ಣದೊಟ್ಟಿಗೆ ಕೈಲ ಅವಳು ಮಸ್ತ್ ಖುಷಿ ಅಂಡ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಈಗ ಮಸ್ತ್ ಖುಷಿ ಅಂತ ದಯಪಂಡ ಇದು ಏತೋ ನೆಡ್ದು ಮೊಕ್ಕ ಚೇಂಜಸ್ ದಿಕ್ಕಲು ಕಂತಾರೆ ಇಲ್ಲೇನು ಓಕೆ ವೈಲ್ಡ್ ಕಾರ್ಡ್ ಕೊರ್ನೆಟ್ ಎಂಕ್ಲೆಗೆ ಇತ್ತೆ ಒಂಜ ಒಂದು ಎಡ್ಡೆ ಒಂಜಿ ಪರ್ಫಾರ್ಮೆನ್ಸ್ ಎಂಗ್ಲು ತುಯ್ಯ ಅಂದು. Thank you Arun sir. Let's hear it from Dikshita. Hi Megha. Hello ma'am. कैसे है सर? आराम है. कोंकणी ओके वा? ओके. लास्ट टाइम तो बमनाल वोटू डान्स केलें ना वा? सो तुगेल बमन समा डान्स करनी अशिल्ले ताका वाइल्ड कार्ड एंट्री तुका आयला.
Bada Sanka Jalarit, this is what I want to see, and I feel it from my heart that you will be there in the top. Thank you. Okay, dance. When I come to this dance, you were into the dance. Okay, you were not off track. Magiri, to get starting dukun to kellal dance aska, kasane aska. Even it is a message ashila. To get song antu beats ashila. Ek message ashila. That was with the song. So tam akist jala. Props was simple and very innovative. Okay, it was not clumsy. It was just like beautiful and holding those things. It was like rape, everything, all the bad things you are removing and you are holding in it hand like in the Devi avatar. So it was a beautiful performance. It was a wow performance for me. All the best. Thank you, ma'am. Wow, thank you. Pura credit Michael choreographers adita. They are great. Awesome. नहीं बदा संका जलारी असना मैं तू अशी परफॉर्म करता अस आई एम श्योर नॉट दिस स्टेज इवन सुपर मॉम मुंबई ला तुका अपायत guarantee अपायत तुका okay Thank you. this is a stage is given your platform for you. Don't forget Namma TV, and I'm sure with this choreographer you will go Heights and heights and Thanks a heights. lot. Thank you, Deekshita. Thank you. You're settled down? Or you're still jumping? You're still flying. Okay, we have one more judge to say. You want to fly or you want to listen? No, I want to listen. Okay, listen. Sir, Cornell, please. He's the most favorite actually. He's the most favorite, Areya. Okay. Well, you kept it for the last but not the least, as always Rupesh says. Favorite. Last but not the least, So you- her favorite. कशा आसा जाले कशा वय बर कशा तू कशा आसा मी बरें आसा सौजन्य पुरो अत्त सौजन्य यानी ಇದು ಶೋಕ್ ಕಮೆಂಟ್ ಪಾಡ್ದು ಫೇವರೇಟ್ ಆರೆ ಆತಿನ ತಷ್ಟ ಬೇಜಾರಂಡು ಎನ್ನ ಕಮೆಂಟ್ ಆತ ಜತ ಐಕ್ 100% ಆ ಪಾಯಿಂಟ್ ನಿಖಿಲ್ ರಡ್ದಲ್ಲ ಲೇಟೆ ಪಂಡ್ ಆಪ್ತಂಡು ಒರಿ ದಿನಾರು ಒಂಚೂರು ಪಾಡ್ದು ಈಗ ಎನಿವೇಸ್ ಕಾರ್ನೆಲ್ ವಾಟ್ ಡು ಯು ಹ್ಯಾವ್ ಟು ಸೇ कशा आसा मारे I'm good. ಓಕೆ ಪೂರ ರೆಗ್ಲ ತುಳು ಅರ್ಥ ಆಪುಂಡ ಅರ್ಥ ಆತಿಯಾವ್ ತುಳುಟೆ ಪನ್ಪೆ ನಮ್ಮ ತುಳುನಾಡ್ದ ಜನಕ್ಕೆ ಪೂರ ರೆಗ್ಲ ಅರ್ಥ ಆವಾಡು ಫಸ್ಟ್ ಆಫ್ ಆಲ್ ಬ್ಯೂಟಿಫುಲ್ ಕಾನ್ಸೆಪ್ಟ್ ಓಕೆ here concept typical is done, even the ideas of showing the violence, the dowry, all that things hanging there, how it was unique way. Of course the credit goes to your choreographer Sushma, Obviously, right? yeah. Sushma, very good job. How the different unique way of showing that, thank you so much. Okay, because it's really nice to see creative ideas. As a choreographer I really appreciate and I know how difficult it is to get a creative ideas. So thank you so much, Sushma. Okay, overall performance mega. You are the first contestant, wild card contestant. Nama select maltidini. Prove maltar. Select maltadu nama tappu maltida. Thank you. You are the first contestant. Class for that, guys. Thank you, sir. Thank you so much. Uncle, na believe near prove maltar. Okay, and I want more 200% next performance. Yes, sir. Okay, Sure. but still I want to say few things. Use of props, bar shokud maltar. Use of your character. Here expression change, the character change, really nice, very nicely done. And here na ending, how can I forget that? Here na ending again, very unique. How pura bad things you just held that like that, you pulled it down and you stood like Devi. Devina onji pose battar. How here maltarate appage goosebumps battar. Inkle ಮೂರು ಜನಕ್ಲ goosebumps battar. Oh my god. Very nicely done. ಅವು ಇಂಡಿಯನ್ ಸ್ಟೈಲ್ ಕೊಡ್ದು ಐಕ್ ಒಂಜಿ ಎಂಡಿಂಗ್ ಕೊಡ್ತಾರೆ ಬ್ಯಾಂಗ್ ಆನ್ ಅಡೆ ನಮ್ಮ ಯಾನ್ ಪುಟ್ಟಿದ್ದೀನಿ ಕುಡ್ಲಾರ್ದೆ ಅಂಡ ಬಾಂಬೆ ಸ್ಟೈಲ್ ಪನ್ಪೆ ಪೈಸಾ ವಸೂಲ್ ಹೋಗಿ ತೆಡಿಲ್ ಪರ್ಫಾರ್ಮೆನ್ಸ್ ತೆಡಿಲ್ ಬರ್ರೆ ಒಂತೆ ಟೈಮ್ ಉಂಡು ಒಂತೆ ಮೋಡ ಪುರ ಬೈದಂಡು ತೆಡಿಲ್ ಪರ್ಫಾರ್ಮೆನ್ಸ್ ಒಂತೆ ಕೈತಲುಲ್ಲಾರು ಇತ್ತೆ ವೈಲ್ಡ್ ಕಾರ್ಡ್ ಇಡಮುಟ್ಟ ಬರ್ತಾರೆ ಹಾರ್ಡ್ ವರ್ಕ್ ಮಾಡ್ತಾರೆ ಇತ್ತೆ ಬಾರಿ ಶೋಕ್ದ ಕಮೆಂಟ್ ತಿಕ್ಕಂಡು next you have to work for Tedil performance. Yeah, definitely. So please work, give more 200% next time. Nanla surprise man play. Yes, okay? Sure. Thank you.
Thank you. Thank you, Thank you, judges. sir. Thank you. So, Thank you. Megha, how do you feel now? I'm great. I'm feeling great. I'm so thankful to Naveen sir and Sushma ma'am. Very good. Your husband has not come with you? Yeah, he has come. He has come. Yeah. Arite first round iditile kani ee dance dar support malduvar narene pattadincha guntuvar. Ar dala pantair. Ee next round ki select apnana patte nan pattad untun pantair ada. It was okay. Anyway, it was a beautiful concept, beautifully executed. Thank you so much. Thank you. Thank you. ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಎಷ್ಟು ಪೇಷನ್ಸಲ್ಲಿ ನಮ್ಮಲ್ಲಿ ಆಗುವಂಥ ಅಟ್ರಾಸಿಟೀಸನ್ನು ಬೇರ್ ಮಾಡ್ತಾಳೋ ಅದೇ ರೀತಿಯಲ್ಲಿ ಒಂದು ಲೆವೆಲ್ ಕ್ರಾಸ್ ಆದರೆ ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಹೊಂದವಳು ಸ್ತ್ರೀ ಮಾತ್ರ. ಈ ಸ್ತ್ರೀ ಅನ್ನುವಂಥ ಟಾಪಿಕ್ ಮೇಲೆ ನಮ್ಮ ಆ್ಯನೋ ಡಾನ್ಸ್ ಮಮ್ಮಿ ಡಾನ್ಸಲ್ಲಿ ಪಾರ್ಟಿಸಿಪೆಂಟ್ಸ್ ಬರ್ತಾ ಇದ್ದಾರೆ, ತಮ್ಮ ಕ್ರಿಯೇಟಿವಿಟಿಯಿಂದ ಪರ್ಫಾರ್ಮೆನ್ಸಸನ್ನು ನೀಡ್ತಾ ಇದ್ದಾರೆ. ಇನ್ನಷ್ಟು ಕ್ರಿಯೇಟಿವಿಟಿ ನಿಮಗೆ ನೋಡಲಿಕ್ಕಿದೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ಮಿಸ್ಟೇಕ್ಸ್ ಮಸ್ತ್ ಉಂಡು ಆಂಡ ಇರಿಗೆ ತೂದು ನಲಿಪುನ ತೂದು ಎಂಕು ಖುಷಿ. Okay, 3, 2, 1, Dusha Shakti, jao! Dance, mommy, dance. Dance, mommy, dance. Dance, mommy, dance. Welcome back after the short break to Anno Dance Mummy Dance. ನಮ್ಮ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್, ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಆಂಬಿಟ್, ಪ್ರೊಫೆಷನಲ್ ಮಲ್ಟಿಮೀಡಿಯಾ ಟ್ರೈನರ್ಸ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮಂಗಳೂರು ಹಾಗೂ ಮೂಡುಬಿದ್ರಿ, ಅದೇ ರೀತಿಯಲ್ಲಿ JP ಲೈಟಿಂಗ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ. ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. ಇದರ ಜೊತೆಗೆ ನಮ್ಮ ಸಪೋರ್ಟ್ ಸ್ಪಾನ್ಸರ್ಸ್ ಸಹ್ಯಾದ್ರಿ ಕಾಲೇಜ್ ಅಡ್ಯಾರ್ ಹಾಗೂ ಕಾಸ್ಟ್ಯೂಮ್ ಕಾಟೇಜ್. ಅ ಬಿಗ್ ಥ್ಯಾಂಕ್ ಯು ಟು ಆಲ್ our sponsors as we go on with Anno Dance Mummy Dance. Next on stage with women as a theme, we have our next participant with a big round of applause, Soumya Hegde. तू
ವಾಹ್ 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 ಕ್ಯಾ ಬಾತ್ ಹೈ ಮಾರ್ ಡಾಲಾ. ಸೊ ನಿಮ್ಮ ಒಂದು ಲುಕ್ ಇತ್ತಲ್ವಾ, ನೀವು ಮುಖದಲ್ಲಿ ಮಾಡ್ತಾ ಇದ್ದಂತಹ ಎಕ್ಸ್ಪ್ರೆಷನ್ಸ್, ದ್ಯಾಟ್ ವಾಸ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಸೊ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಅಂತ ಹೇಳ್ಬೋದು, ಎಕ್ಸ್ಪ್ರೆಷನ್ ವಾಯ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಫಸ್ಟ್ ಆಫ್ ಆಲ್ ಕೊರೆಲ್ ರಾಡ್ರಿಗಸ್. ಸಮಯ ಆಗಿದೆ. ಎಸ್ ಎಂಚೋಲರ್ ಏನು ಹುಷಾರಲ್ಲೇ. ವೆರಿ ನೈಸ್ಲಿ ಪರ್ಫಾರ್ಮ್ಡ್. ಓಕೆ ಥ್ಯಾಂಕ್ ಯು. ಈರ್ ನಲಿಪುನಗ ಲಾಯಲ್ಟಿ ತೋಜು ನಂಗೆ. ಯು ಹ್ಯಾವ್ ದಟ್ ಸಿನ್ಸಿಯಾರಿಟಿ ಟುವರ್ಡ್ಸ್ ಡ್ಯಾನ್ಸ್. ಥ್ಯಾಂಕ್ ಯು. ಈರ್ನ ಸ್ಟೆಪ್ಸ್ ತಪ್ಪಲು ಒಪ್ಪು. ಓಕೆ ಈರ್ನ ಸ್ಟೆಪ್ಸ್ ಕೆಲವು ಮಸ್ತ್ ಮಿಸ್ಟೇಕ್ಸ್ ಉಂಡು ಈರ್ನ ಸ್ಟೆಪ್ಸ್. ಯಾನ್ ಪನ್ಪೆ ಅವು ಎದುರು ಪನ್ಪೆ ಅಂಡ್ ಯಾನ್ ಎಡ್ಡು ವಿಷಯ ಪನ್ಪೆ ಸ್ಟಾರ್ಟಿಂಗ್. ಈರ್ನ ಮಿಸ್ಟೇಕ್ ಇತ್ತನಲ್ಲ ಅದೇ ಈರ್ ನಲಿಪುನಗ ಅವೊಂಜಿ ಸಿನ್ಸಿಯಾರಿಟಿ ಹೆಂಗೆ ತೋಜುನು. ಈರೇ ಗೊತ್ತುಂಡು ಯಾನ್ ಮ್ಯೂಸಿಕ್ ಆಫ್ ಪೋತೆ ಆಂಡಲ್ ಈರ್ ತೆಲ್ತದು ಕಂಟಿನ್ಯೂ ಮಾಡ್ತದು ಪರ್ಫಾರ್ಮೆನ್ಸ್ ಎಂಡ್ ಮಾಡ್ತಾರೆ. ಅವು ಹೆಂಗೆ ಖುಷಿ ಆನ್ ಅವು ಈರ್ನ ಪ್ಲಸ್ ಪಾಯಿಂಟ್. ಓಕೆ ಎಡ್ಡೆ ಪ್ರೆಸೆಂಟ್ ಮಾಡ್ತಾರೆ ಕಾನ್ಸೆಪ್ಟ್ ಎಡ್ಡೆ ಇತ್ತಂಡು ಅಬೌಟ್ ವುಮೆನ್ ಈ ಪೂರ ತೋಜ್ಪಾಯರು ಎಂಚ ವುಮೆನ್ ವಾವ ರೂಪಡುಪ್ಪೇರು ಅಕಲ್ ಕೋಪ ಬತ್ತನ ಎಂಚ ಒಪ್ಪೇರು ಸ್ಟ್ರೆಂತ್ ಎಂಚಿನ ಅಟ್ ದಿ ಸೇಮ್ ಟೈಮ್ ದೇ ಆರ್ ವೆರಿ ವಾಟ್ ಯು ಸೇ ವೆರಿ ಲವಿಂಗ್ ಕೇರಿಂಗ್ ಆಲ್ ದ್ಯಾಟ್ ಥಿಂಗ್ಸ್. ಸೊ ಈ ಪ್ರೊಜೆಕ್ಟೆಡ್ ತೋಚ್ಪಾಯರು ನಮ್ಮ ಇಂಡಿಯನ್ ವುಮೆನ್ ಓಲೋಲು ದಾದಾದ ಪುದರ್ ಮಲ್ತೊಂದುಲ್ಲೇರು. ಓಕೆ ಬ್ಯೂಟಿಫುಲ್ ಕಾನ್ಸೆಪ್ಟ್. ರಡ್ಡು ವಿಷಯ ಇರು ಯು ಹ್ಯಾವ್ ಟು ವರ್ಕ್ ಆನ್. ಒನ್ ಈಸ್ ಮ್ಯೂಸಿಕ್ ಕೆಲವು ಸರಿ ದಾದಾಪನು ನಲಿಪುನ ಒಂಜಿ ಅವು ಝೋನುಡು ಪೋದಿರು ಫುಲ್ ಕಾನ್ಸಂಟ್ರೇಟ್ ಮಾಡ್ತದೆ. ಇದು ಮ್ಯೂಸಿಕ್ ಬುಡ್ದು ಬಿಡ್ಪಾರು, ಮ್ಯೂಸಿಕ್ ಬುಡ್ದು ಬಲಿಪಾರು ಆಫ್ ಓಪನ್ ಮ್ಯೂಸಿಕ್ ಒಂಜಿ ಬೇತೆ ಒಪ್ಪನು ಇರ್ನ ಸ್ಟೆಪ್ಸ್ ಬೇತೆ ಒಪ್ಪನು. ಓಕೆ ದಟ್ ಈಸ್ ಒನ್ ಥಿಂಗ್ ಈರ್ ಕರೆಕ್ಟ್ ಮಲ್ಪೋಡು. ಸೆಕೆಂಡ್ ಥಿಂಗ್ ಎಂಕು ದಾದ ಲೈಕ್ ಆಯ್ಜಿ ಪಂಡ ಈ ಪರ್ಫಾರ್ಮೆನ್ಸ್ ಇದು ಈರ್ ಎಂಟೈರ್ ಪರ್ಫಾರ್ಮೆನ್ಸ್ ಆಫ್ ಸೆಂಟರ್ ಇತ್ತಾರೆ. ಸೆಂಟರ್ ಇಂದತೆ ಸ್ಟೇಜ್ಡ ಅವಳು ಅಂಚಿ ಪ್ರಾಜೆಕ್ಟರ್ ಇತ್ತು ಅಂಚೆ ಕವರ್ ಮಾಡ್ತಾರೆ. ಪ್ರಾಜೆಕ್ಟರ್ ಕೈ ತಲಿತ್ತನಲ್ಲ ಮಲ್ಲತ್ತು ಇರ್ನ ಜಾಸ್ತಿ ಅದು ಮೂವ್ಮೆಂಟ್ ಆತು ಮಲ್ಲ ಇಜ್ಜಾನ್ ಇರ್ ಸೆಂಟರ್ ನಲ್ತನ ನನ್ಲ ಬಾರಿ ಶೋಕ್ ತೋರಿಸ್ದು ಎಂಕ್ ಪ್ರಾಜೆಕ್ಟರ್ಲ ತೂತೊಲಿ ಈರೆನ್ಲ ತೂತೊಲಿ. ಓಕೆ ಸೊ ಇಂದೊಂಜಿ ನೆನಪ್ದಿಲೆ. ಅದರ್ವೈಸ್ ಐ ಲವ್ ದ ಪರ್ಫಾರ್ಮೆನ್ಸ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಜಡ್ಜ್ಮೆಂಟ್ ಕೊರ್ನಾಗ ಕೂಡ ಎದುರು ಪೋಂಡ ಬುರುವಾರ. ಓಕೆ ಆ್ಯಂಡ್ ಅರುಣ್ ಆಲ್ವಾ ಸರ್ ಪ್ಲೀಸ್. ಸೌಮ್ಯ. ಎಸ್ ಸರ್. ಐ ಲೈಕ್ ಯುವರ್ ಕೊರಿಯೋಗ್ರಫಿ. ಥ್ಯಾಂಕ್ ಯು ಸರ್. ಒಂಚೂರು ಚೇಂಜಸ್ ಈತೆಂಟ ತೂನಿಟ್ಟು ಒಂದು ಪ್ರೊಜೆಕ್ಟರ್ ಬಾಡ್ದು ಅಂಚನೆ ಕೊರಲ್ ಪಂಡ್ ನಮ್ಮ ಫ್ರೆಂಡ್ ಪಂಡ್ ಲೆಕ್ಕನೆ ಈರು ಆಫ್ ಸ್ಟೇಜ್ ಇತ್ತಾರೆ ಅವೊಂಚೂರು ಆ ಒಟ್ಟಿಗೆ ಇತ್ತುದುಂಡ ಕೈತ ಲೈನ್ಲದು ತೊಲಿರನ್ನದು ಇಂಚದು ಎಂಗುಲು ಆ ಸೈಡ್ ತೋಡಿತ್ತುಂಡು ಒಂಜಿ ಬೊಕ ಪ್ರತಿ ಒಂಜಿ ಚೇಂಜಸ್ ಬನ್ನಗಿರು ಅವೇ ರೀತಿ ಚೇಂಜಸ್ ಕೊರೊಂದಿತ್ತಾರೆ. ಅಲ್ಪ ಒಂದು ಬರೋದಿತ್ತಂಡು ಲಕ್ಷ್ಮೀನ ದೇವಿನ ಅಂಚಿನ ಪ್ರತಿ ಒಂಜಿಲ್ಲ ಅವೊಂಜಿ ಮಸ್ತ್ ಖುಷಿ ಉಂಡು. ಬೊಕ ಈ ಸಾಂಗ್ದೊಟ್ಟಿಗೆ ಈರು ಇನ್ವಾಲ್ವ್ ಆವೊಂದಿತ್ತಾರೆ. ಥ್ಯಾಂಕ್ಸ್. ಇರ್ನ ಸ್ಮೈಲ್ ಆವಡು ಇರ್ನ ಐ ಕಾಂಟ್ಯಾಕ್ಟ್ ಆವಡು ಪ್ರತಿ ಒಂಜಿಲ್ಲೆ ತೂಯರೆಂಗ್ಲಿಗೆ ಆ ಪ್ರೊಜೆಕ್ಟರ್ ತುಪ್ಪಿನ ಬದಲು ಇರ್ನ ಅಂದು ತೋಂದಿತ್ತ ಡ್ಯಾನ್ಸ್ ಬೊಕ್ಕ ಇರ್ನ ಎಕ್ಸ್ಪ್ರೆಷನ್ ಐ ಕಾಂಟ್ಯಾಕ್ಟ್ ಎಂಗ್ಲ ಅವೇ ತೋಂದಿತ್ತೆ. ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್. ನಡುಟೊಂಜಿ ಕೆಲವು ಸರ್ತಿ ಏನೊಂದಿತ್ತಾರೆ ನೆಕ್ಸ್ಟ್ ದಾದಪ್ಪ ಅಂದು ಬೊಕ್ಕ ರಪ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ರಪ್ಪ ಚೇಂಜ್ ಮಾಡ್ತದೆ ಐಕ್ ಒಂದೊಂದು ಪೋಂದಿತ್ತಾರೆ. ಓಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. Thank you so much. And last but not the least, Dikshita Acharya. Soumya? Yes, hi. Hello, how are you? I'm fine. Okay. Enk first irna dance ira shawl use maltina undata. First normally shawl avai baka bale avai baka kannu undu malpuna bulpuna kannir varsuna aven dakkine. I like that idea of yours. Okay. And concept wise raddu jana sir pantin lekkane ಎಂಕ್ ಇಷ್ಟ ಅಂಡ್ ಓಕೆ ಬೊಕ ಎಂಕ್ ಒಂಜಿ ಅಡ್ವೈಸ್ ದಾದ ಪಂಡ ಇರ್ ಡಾನ್ಸ್ ಮಲ್ಪೇರು. ಸೊ ಫ್ರಮ್ ಹಿಯರ್ ಟಿಲ್ ಹಿಯರ್ ಯು ಡಾನ್ಸ್, ಫ್ರಮ್ ಹಿಯರ್ ಟಿಲ್ ಹಿಯರ್ ಯು ಡೋಂಟ್ ಅವು ಕಂಪ್ಲೀಟ್ ಆವೊಂದಿಜ್ಜಿ ಡಾನ್ಸ್ ಸ್ಟೆಪ್. ಇನ್ ಕೇಸ್ ಲೈಕ್ ಇತ್ತೆ ಇರ್ ಭರತನಾಟ್ಯ ಮಲ್ಪುನಂಡ ಆ ಪೋಸ್ಟರ್ ಕಂಪ್ಲೀಟ್ ಮಲ್ಪುಲೆ, ಆ ಓಲ ಮುದ್ರಾಕ್ಷ ಇತ್ತಂಡಲ್ಲ ಕಂಪ್ಲೀಟ್ ಮಲ್ಪುಲೆ. ಅವು ಲಾಸ್ಟ್ ಒಂಜಿ ಯುನೋ ಲಾಸ್ಟ್ ಒಂಜಿ ಸ್ಟ್ಯಾಂಡ್ ಕೊರಿಯರ್ ಆ ಸ್ಟ್ಯಾಂಡ್ ಕರೆಕ್ಟ್ ಬೈದಿಜ್ಜಿ. ಸೊ ಅವೇನು ಒಂಜಿ ಶೋಕ್ ಕೊರಂಡ ಇಟ್ ವುಡ್ ಹ್ಯಾವ್ ಬೀನ್ ಮೋರ್ ಕ್ಯೂಟ್ ಆ್ಯಂಡ್ ಮೋರ್ ಪರ್ಫೆಕ್ಟ್ ಪಂದೆ ಎನ್ನುವೆ. ಓಕೆ ಇಫ್ ನಾಟ್ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸೋ ಮಚ್. ಅವೇ ತೋ ಜನ ನಮ್ಮ ಟಿವಿ ತೊಗೊಂಡು ಪುನಗ್ಲು
ఏదో కాసు ఖర్చు మలిపారు దాకా ప్రాయ జాస్తి అనగా జోకులు లెక్క తోజుడు దాదా మలిపడు ಗೊತ್ತಾ ಜಿಮ್ಗೆ పోపేరు ఏరోబిక్స్ పోపేరు ఒక ಕೆಲವು ನಮ್ಮನೆ ಕಾಸು ಮಾತ್ರ ಖರ್ಚು ಮಲ್ಪಾರು ಅಣ್ಣ ನಿಖಲ್ ದಾದಾ ಮಲ್ಪಡು ಮೇರೆ ಒಂಚೂರು ಅಡ್ವೈಸ್ ದೇತಂದು ಮೇರೆ ಲೆಕ್ಕ ಡ್ಯಾನ್ಸ್ ಮಲ್ಪಡು ಆತನಾಗ ಇರು ಕಾರನ್ ಬಂದಾಗ 15 ವರ್ಷದ ಜೋಕುಲ್ ಲೆಕ್ಕ ತೋಜುವರು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈರು ಬಾಲ ಲೆಕ್ಕ ತೋಜುವರು ಬಂದಿರು ಬಟ್ ಈರೆ ಕೊಂಚ ಬಾಲ ಉಂಡು ಆ ಬಾಲ ಫುಲ್ ನರ್ವಸ್ ಆದಿರ್ನ ಡ್ಯಾನ್ಸ್ ತೊಗೊಂಡಿರ್ತಾನೆ ಆ್ಯಂಡ್ ಕುಡೊಂಜಿ ಇರ್ನ ಕಂಡನಿ ಸೊ ಆರ್ಲ ಫುಲ್ ಎಕ್ಸೈಟೆಡ್ ಆದಿತ್ತಾರೆ ಇತ್ತಾನಿರ ಕೊಂಚ ಆಪ್ಷನ್ ಕೊರ್ಪೆ ಏರಲ್ಲ ಒರಿ ವೇದಿಕೆಗೆ ಬರೋಡು ನೀರ್ನ ಏರ್ಲಾವು ಸೊ ಏರಲ್ಲೇ ಪೋರಿರು Okay, I would like to call my husband because last time my son had come and I couldn't leave. Sir, please. Please. ಖಂಡಿತ ಇರ್ನ ಬಣ್ಣ ಇರ್ ಆನಮ್ನ ಅವರು ಬಡದಿಕ್ಕೆ ಸಪೋರ್ಟ್ ಮಲ್ಪನ ತೂದಂಗೆ ಭಾರಿ ಖುಷಿ ಅಣ್ಣ ಅಂಚದ್ ಬಗ್ಗೆ ಎಡಿಟ್ ಬಿಡ್ತು ಬರೀಕ್ ಬಲ್ಲ ನನ್ನ ನೆರ್ಪುಂದ ಆಗಿರಿ ಓಕೆ ನೀವು ಸೀರೆ ಖುಷಿ ಅಣ್ಣ ಮಸ್ತ್ ಖುಷಿ ಅಣ್ಣ ಗುಡ್ ಪರ್ಫಾರ್ಮೆನ್ಸ್ ಆಣದೆ ಸರ್ಟಿಫಿಕೇಟ್ ದಿಕ್ಕ ನೀರು ವಿನ್ನರ್ ಆದ ಆಣಿತ್ತ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ದುಂಬದ ರೌಂಡ್ಗಳ ಹೋಗ್ಲಕ್ಕ ಆವಡೆ ಡೆಡ್ಡ ಪರ್ಫಾರ್ಮೆನ್ಸ್ ಕೊರ್ಪಲಕ್ಕ ಆವಡೆ ಅಕೇರಿಗೆ ಇಂಕೊಂಚ ಎಲ್ಲೇ ಬೇಲ ಅನ್ಕೊಡಿ ದಾದೆ ಮಂಡ ಇತ್ತೆ ಇರೊಂಜಿ ಕೆಲವು ಅವತಾರ ತೋಜಾರು ಕೆಟ್ಟ ಶಕ್ತಿಲೆಗ್ ದುಷ್ಟ ಶಕ್ತಿಲೆ ಒಂಜಿ ನಿಂಚೊಂಜಿ ಒಂಜಿ ಕಣ್ಣು ಮಾತ ಮಲ್ಲ ಮಲ್ದು ನಮ್ಮ ಸಮಾಜದ ಉಪ್ಪುನಂಚಿನ ದುಷ್ಟ ಶಕ್ತಿಲು ಮಾತ ದೂರ ಆವಡ್ ಪನ್ಪುನಂಚಿನ ಮಲ್ಲ ಉದ್ದೇಶನದ ಇದು ದೇವರನ ಮನಸ್ಸಡಿ ಒಂಜಿ ಎಕ್ಸ್ಪ್ರೆಷನ್ ಕೊರಿಯರಿ ತಾಯಿನ ಮಲ್ದದ್ದು ಪೋಡಿರಿ ಸೊ ಎಕ್ಸ್ಪ್ರೆಷನ್ ಕೊರೋಡು ಬಟ್ ಸ್ಟ್ರೈಟ್ ತುಲೆ ಕ್ಯಾಮರಾ ಉಣ್ಣತೆ ಕ್ಯಾಮರಾ ಒಂಚೂರು ಮಿತ್ತು ತುಲೆ ಜಡ್ಜಸ್ನ ಸ್ಟ್ಯಾಂಡ್ ಒಂಚೂರು ಬರೀಕ್ ತುಲೆ ಅವೇ ಓಕೆ ಬರೀಕ್ ಗೊತ್ತಾಣತೆ ಫಸ್ಟ್ ಜಡ್ಜ್ ಎತ್ತು ಸೆಕೆಂಡ್ ಜಡ್ಜ್ ಎತ್ತು ಥರ್ಡ್ ಜಡ್ಜ್ ನಾಡಿ ಓಕೆ 3, 2, 1 ದುಷ್ಟಶಕ್ತಿ ಜಾವ್ ಒಂದೇ ನಾನು ಲೈಕ್ ಅವು ಕೂಡ ಮಿಸ್ಟೇಕ್ ಮಾಡ್ತೀನಿ ಆಫ್ ಸೆಂಟರ್ ಇತ್ತ ರಂಚಿ ಬೋಂಡವು ಸೆಂಟರ್ಡ್ ಬರಡು ಮಲದ್ ದುಷ್ಟ ಒಂಜಿ ಬೇಲಲ್ ಪ್ಲೇ ಅಂಚನೆ ಎದುರು ಬರ್ತದು ಒಂಜಿ ಸ್ಪಿನ್ ಹಾಕದು ಪಿರ ಹಾಕ್ಲೆ ದುಕ ಬೋಂಡು ದುಷ್ಟ ನೇಕ್ ಬಂದ್ಬಿರಿ ಟೈಮಿಂಗ್ ಸರಿ ಹಾಂ ಏತ್ ಹೆಲ್ಪ್ ಮಂತ ಈರು ಮಾತ ಕ್ಯಾಮರಾದ ಎದುರು ಬರಡು ನೀರಲ್ಲಿ ತಮ್ಮೈಸ ನೆಡ್ದನ್ನ ತಿಗಲೆಗೆ ತೊರೆದು ಈರಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ಓಕೆ ಬಾರಿ ಶೋಕದ ಒಂಜಿ ಪರ್ಫಾರ್ಮೆನ್ಸ್ ತೂದಾಂಡು ನಮ್ಮ ಈ ಒಂಜಿ ಸೊಸೈಟಿ ನಮ್ಮ ಪೊಂಜನಕಲು ವಾವಾ ನಮ್ನದ ಸಾಧನೆ ಮಲ್ಪೆರ ನಮ್ಮ ತೂದಾಂಡು ಎಂಡ್ ದುಷ್ಟ ಶಕ್ತಿಲನ್ ಮಾತ ದೂರ ಮಲ್ಪೆರ್ಲ ಪೊಂಜನಕಲೆ ಬರೋಡು ಒಂದು ಮಾತ ಗೊತ್ತಾದಾಂಡು ಇಟ್ಸ್ ಟೈಮ್ ಟು ಟೇಕ್ ಎ ಶಾರ್ಟ್ ಬ್ರೇಕ್ Come back after the break. Take a break. I guess people like you should be there in this platform. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಮಾಡ್ಬಾರ ಶುರು ಮಂತು ಪಕ್ಕ ಅಂತ ಪೊರ್ಲು ಲಾತೇರು Then I'm in love for sure. Dance, mommy, dance. Dance, mommy, dance. Dance, mommy, dance. Welcome back after the break to your favorite show. That's none other than Nikla Maternella Mokeda show and favorite show that is the #1 dancing reality show of coastal Karnataka. That is Anod Dance, Mummy Dance. So in the ಕಾರ್ಯಕ್ರಮ ನನಾದ ಪರ್ಫಾರ್ಮೆನ್ಸ್ ನಿಖಲ್ ಚೂಯರಲ್ಲರು ಪಂಡ ಈ ಎಪಿಸೋಡ್ದ ಆಕೇರಿದ ಪರ್ಫಾರ್ಮೆನ್ಸ್ ನಿಕ್ಲೆಗೋಸ್ಕರ ಕಾತೊಂದುಂಡ ಈಗ ತುಂಬ ಪನ್ಪನಂಚಿನ ಒಂಜೆ ವಿಚಾರ ದಾದ ಬಂಡ ಅವೇತೋ ಜನ ಮಗಳಿಗೆ ಮದ್ಮೆ ಆಡೊಂದು ಆಣು ಮಾತ ನಾಡೊಂದು ಪೋರ ಎಡ್ಡೆ ಗುಣತ ತುಯರ ಪೊರ್ಲು ಪುನಂಚಿನ ವೆರಿ ಟ್ಯಾಲೆಂಟೆಡ್ ವೆರಿ ಇಂಟೆಲಿಜೆಂಟ್ ಸ್ಮಾರ್ಟ್ ಅದು ಪುನಂಚಿನ ಆಣು ಬೋರ್ಡು ಒಂದು ಓಲೋಲ್ ನಾಡೊಂದು ಪೋರು ಆಂಡ ಅಂಚಿನ ಒಂಜಿ ಮಾತಾ ಕ್ವಾಲಿಟಿಲ ಉಪ್ಪುನಂಚಿನ ಪಣ ನಮ್ಮಂಚಿನ ಆಣಲ್ ಮಾತಾ ಬೋರ್ಡು ನಾಡ ನಿಖಲ್ ದಾದ ಅನ್ಬಿಡು ಮಾತಾ ಮ್ಯಾಟ್ರಿಮೋನಿ ಸೌಲ್ ಸರ್ಚ್ ಮಲ್ಬಿಡು ಸೊ ನಿಕ್ಲೆಗೋಸ್ಕರ ಬರೀ ಪೊರ್ಲ ಗಂಟದ ಈ ನಮ್ಮನ ಕ್ವಾಲಿಟೀಸ್ ಉಪ್ಪುನಂಚಿನ ಆಣುಲ್ ಎಟ್ ದ ಸೇಮ್ ಟೈಮ್ ಪುಣ್ಣುಲು ಕಾತೊಂದುಲ್ಲೆರು ಸೊ ಪ್ಲೀಸ್ ಲಾಗ್ ಇನ್ ಟು ಮಾತಾ ಮ್ಯಾಟ್ರಿಮೋನಿ ಓಕೆ ಈತ ಬರೋಂದುಲ್ಲೆರಿ ಒಂಜಿ ವೇದಿಕೆಡು ಗಡ ನಡಗವನಂಚಿನ ಪರ್ಫಾರ್ಮೆನ್ಸ್ ಕೊರ್ರೆ ದಟ್ ಈಸ್ ಮಮತಾ ಫ್ರಮ್ ಮ್ಯಾಂಗ್ಲೂರ್ ರಮೇಶಣ್ಣ ಹೆಣ್ಮಗು ಹುಟ್ಟಿದ್ದಂತೆ ಲಕ್ಷ್ಮಿ ಕಣ್ರಿ ಲಕ್ಷ್ಮಿ जानू ना भागे रे मन कहीं
ಪರಿಸ್ಥಿತಿ ಏನೂ ಚೆನ್ನಾಗಿಲ್ಲಮ್ಮ. ಇನ್ನು ಮುಂದೆ ಕಲಿಸ್ಲಿಕ್ಕೆ ತುಂಬಾ ಕಷ್ಟ. ಆಯ್ತಮ್ಮ, ನನಗೆ ಅರ್ಥ ಆಗುತ್ತೆ. हर घड़ी बदल रही है रूप जिंदगी, छाँव है कभी कभी है धूप जिंदगी, हर पल यहाँ जी भर जियो, जो है समा कल हो न हो. ನಾನು ನಂಬಿರುವ ಈ ಕಲೆ ಎಂದೂ ನನ್ನ ಕೈ ಬಿಡಲ್ಲ. ಏನೇ ಯಾವಾಗ ನೋಡಿದ್ರು ಗೆಜ್ಜೆ ಕಟ್ಟಿ ಕುಣಿತಾ ಇರ್ತೀಯ? ಮದ್ವೆ ಆಗುವ ಆಲೋಚನೆ ಇಲ್ವಾ? ಒಂದು ಒಳ್ಳೆ ಸಂಬಂಧ ಬಂದಿದೆ. ಇಲ್ಲಮ್ಮ, ಇಷ್ಟು ಬೇಗ ಮದುವೆ ಬೇಡ ನನಗೆ. ನೋಡಿ, ನಿಮಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಮದುವೆ ಆದ ನಂತರ ಖಂಡಿತ ನಾನು ಅದನ್ನು ಈಡೇರಿಸ್ತೇನೆ. ನಿಮ್ಮ ಪ್ರತಿಭೆಗೆ ಖಂಡಿತ ಸಪೋರ್ಟ್ ಮಾಡ್ತೇನೆ. उस हाथ को तुम थाम लो, वो मेहरबान कल हो न हो, हर पल यहाँ जी भर जियो, जो है समा कल हो न हो. My heart it speaks 1,000 words, I feel eternal bliss. The roses pout their scarlet mouths like offering a kiss. No drop of rain, no glowing flame has ever been so pure. If being in love can feel like this, then I'm in love for sure. ಏನದು ಶಬ್ದ? ಏನಿಲ್ಲತ್ತೆ, ಅದು ನೋಡಿ ಮಮತಾ, ನಮ್ಮ ಟಿವಿಯವರು ಅಮ್ಮಂದಿರಿಗೆ ಡಾನ್ಸ್ ಪ್ರೋಗ್ರಾಮ್ ಮಾಡ್ತಿದ್ದಾರಂತೆ. ನೀನ್ ಯಾಕೆ ಟ್ರೈ ಮಾಡಬಾರ್ದು? And the next contestant is Mrs. Mamta. Next participant on Nano Dance Mummy Dance is Mamta from Mangalore. Wow, 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 wow. Big round of applause. Mamta, ನೀವು ಮಾಡಿದಂತ ಈ ಸ್ಟೋರಿ ರಿಯಲ್ ಲೈಫ್ ಸ್ಟೋರಿಯಾ ಅಥವಾ ಹೌ ಡು ಯು ಕನೆಕ್ಟೆಡ್ ಟು ಯು? ರಿಯಲ್ ಲೈಫ್ ಅಂದರೆ ನನ್ನ ರಿಯಲ್ ಲೈಫ್ ಸ್ಟೋರಿ ಅಲ್ಲ, ಬಟ್ ಜನರಲ್ ಆಗಿ ನಾವು ಮಾತಾಡುವಾಗ ಹುಡುಗಿಯರ ಲೈಫಲ್ಲಿ ಇಂಥದ್ದು ಇನ್ಸಿಡೆಂಟ್ಸ್ ಹೆಚ್ಚಾಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಂದರೆ ಗರ್ಲ್ಸ್ ಯಾವಾಗಲೂ ಪ್ರತಿಯೊಂದು ಸ್ಟೆಪ್ಪಲ್ಲಿ ಲೈಫಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಹೋಗ್ತಾರೆ. ಸೊ ಅವರ ಮನೆಯಲ್ಲಿ ಅವರಿಗೆ ಸಪೋರ್ಟ್ ಸಿಗ್ತದೆ, ಬಟ್ ಅವರು ಹೋಗುವ ಮನೆಯಲ್ಲೂ ಕೂಡ ಅವರಿಗೆ ಅಷ್ಟೇ ಸಪೋರ್ಟ್ ಕೊಟ್ಟರೆ ಶಿ ಕ್ಯಾನ್ ಡೂ ಔಟ್ ಆಫ್ ದ ವರ್ಲ್ಡ್ ಅಂತ ಒಂದು ಮೆಸೇಜ್ ಕೊಡಲಿಕ್ಕೋಸ್ಕರ ಈ ಆ್ಯಕ್ಟನ್ನು ನಾವು ಮಾಡಿದ್ದು. ವೆರಿ ಟ್ರೂ. ಈ ಸ್ಟೇಜ್ ಮೇಲೆ ಇಂಥ ಮೆಸೇಜ್ ಕೊಡಬೇಕು, ಯಾಕಂದರೆ ಇನ್ನಷ್ಟು ಎಷ್ಟೋ ಮಮ್ಮೀಸ್ ಬರಬೇಕಂದ್ರೂ ಕೂಡ ಕೆಲವರು ಇನ್ಲಾಸ್ ಬಿಡೋದಿಲ್ಲ, ಕೆಲವರು ಹಸ್ಬೆಂಡ್ ಬಿಡೋದಿಲ್ಲ, ಹೆಚ್ಚಿನವರು ನನ್ನ ಮಕ್ಕಳು ಬಿಡೋದಿಲ್ಲ. ನೀನು ಹೋಗಿ ಡ್ಯಾನ್ಸ್ ಮಾಡಿದರೆ ಟಿ ವಿ ಮೇಲೆ ನಾವು ಮನೆಗೆ ಬರಲ್ಲ, ಹಾಗೆಲ್ಲ ಹೇಳಿದ್ದು ನಮಗೆ ಕಾಲ್ಸ್ ಬರ್ತಾ ಇತ್ತು. ಸೊ ಇಂಥ ಒಂದು ಮೆಸೇಜ್ ಕೊಟ್ಟಂಥ ಒಂದು ಡ್ಯಾನ್ಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಮತಾ, ನಿಮ್ಮ ಹಸ್ಬೆಂಡ್ ಬಂದಿದ್ದಾರಾ? ಬಂದಿದ್ದಾರೆ. ಈ ರೀತಿ ನೀವು ಈಗ ಪೋರ್ಟ್ರೋ ಮಾಡಿದಂಥ ಸಪೋರ್ಟನ್ನು ಅವ್ರು ನಿಜವಾಗೂ ನೀಡ್ತಾರಾ? ಸಪೋರ್ಟ್ ಮಾಡ್ತಾರೆ. ನೀಡ್ತಾರೆ. ಮದುವೆ ಮಾಡುವ ಮೊದಲು ಕೂಡ ನೀವು ಇದು ಟಾಪಿಕ್ ಅನ್ನು ಯೂಸ್ ಮಾಡಿದ್ರೆ, ಯಾಕಂದ್ರೆ ನೀನು ಎಲ್ಲ ಇಂಟ್ರೆಸ್ಟ್ಗಳಿಗೂ ನಾನು ಸಪೋರ್ಟ್ ಮಾಡ್ತೇನೆ ಮದುವೆ ಆದ್ಮೇಲೆ ಕೂಡ ಅಂತ ಈ ಕಾನ್ಸೆಪ್ಟ್ ಅಲ್ಲಿ ಇತ್ತು. ನೀವು ಮದುವೆ ಮಾಡೋ ಮೊದಲು ಮದುವೆ ಆಗೋ ಮುಂಚೆ ಕೇಳಿಲ್ಲ, ಬಟ್ ಈಗ ಅವರು ಸಪೋರ್ಟ್ ಮಾಡ್ತಾರೆ. ಹೇಳಿದ್ರು ಈ ಡಾನ್ಸಿಗೆ ಸಪೋರ್ಟ್ ಮಾಡಿದ್ದು ಯಾರು? ಆಕ್ಚುಲಿ ನಾನು ಆ್ಯಡ್ ನೋಡಿಕೊಂಡು ಮನೆಯಲ್ಲಿ ಹೋಗಿ ಹೇಳಿದಾಗ ಅವರು ಆಯ್ತು ಮಾಡು ಅಂತ ಗೋ ಅಹೆಡ್ ಅಂತ ಹೇಳಿದ್ರು. ಸೊ ಮನೆಯಲ್ಲಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ. ವೆರಿ ಗುಡ್. ಈಗ ಜಜಸ್ ಯಾವ ರೀತಿಯಿಂದ ಸಪೋರ್ಟ್ ಮಾಡ್ತಾರೆ ನೋಡೋಣ. ಲೆಟ್ಸ್ ಹಿಯರ್ ಇಟ್ ಫ್ರಮ್ ಆರ್ ಜಜಸ್. ದೀಕ್ಷಿತಾ ಆಚಾರ್ಯ ಪ್ಲೀಸ್. ಮಮತಾ, ನಮಸ್ತೆ. ಫಸ್ಟ್ ಆಫ್ ಆಲ್ ನನಗೆ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ. ಆ್ಯಂಡ್ ಹೇರ್ಗೆ ಹಾಕಿದ್ದೆಲ್ಲ ಫುಲ್ ಶೈನಿಂಗ್ ಬಂದು ಒಂಥರ ಮೇಲೆಯಿಂದ ಬಂದೊಂದು ಏಂಜಲ್ಲೇ ಬಂದಾಗೆ ಇದೆ. ಆಲ್ರೆಡಿ ಅಲ್ಲಿ
ಯುನೋ ಮೂನೆಲ್ಲ ಮಾಡಿಕೊಂಡು ಮೇಲಿಂದ ಬರಬೇಕಾದ್ರೆ ನಾನು ಆ ಥರ ಕಾನ್ಸೆಪ್ಟ್ ಅಂತ ಎನ್ಸ್ಕೊಂಡಿದ್ದೆ. ಅದರ ಕಾನ್ಸೆಪ್ಟ್ ಆಬ್ವಿಯಸ್ಲಿ ನಾವೊಂದು ಯಾವುದೇ ಮೂವೀಸ್ನ ನೋಡಬೇಕಾದ್ರೆ ನಮಗೆ ಥ್ರಿಲ್ ಇರಬೇಕು. ಹಾಗೆ ನನಗೆ ನಿಮ್ಮ ಡ್ಯಾನ್ಸಲ್ಲಿ ನನಗೆ ಥ್ರಿಲ್ ಸಿಕ್ಕಿತ್ತು. ನಾನು ಎನ್ಸಿದ್ದು ಏನೋ ಬೇರೆ, ನಾನು ಮಾಡಿದ್ದು ಬೇರೆ, ಬಟ್ ಯು ಹ್ಯಾವ್ ಮೇಡ್ ಮೀ ಹ್ಯಾಪಿ ಅಷ್ಟು ಅಂತ ಹೇಳ್ಬೋದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸ್ ಇರಲಿ, ನಿಮ್ಮದು ಡ್ಯಾನ್ಸ್ ಕಂಪ್ಲೀಟ್ ಇತ್ತು, ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಿದ್ರು, ಎಕ್ಸ್ಪ್ರೆಷನ್ಸ ಕಂಪ್ಲೀಟ್ ಮಾಡ್ತಿದ್ರು. ಸೊ ಇವನ್ ಇಮೋಷನ್ ಇದ್ದರೆ ಸಹ ಅದನ್ನು ಸಹ ಕಂಪ್ಲೀಟ್ ಇತ್ತು. ಸೊ ಓವರ್ ಆಲ್ ಗುಡ್ ಮೆಸೇಜ್ ಕೊಟ್ಟಿದ್ದೀರಾ, ಗುಡ್ ಡ್ಯಾನ್ಸ್ ಮಾಡಿದ್ದೀರಾ ಆ್ಯಂಡ್ ನೈಸ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀರಾ. ಸೊ ಐ ಗೆಸ್ ಪೀಪಲ್ ಲೈಕ್ ಯು ಶುಡ್ ಬಿ ದೇರ್ ಇನ್ ದಿಸ್ ಪ್ಲಾಟ್ಫಾರ್ಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. Thank you, Dikshita. Let's hear it from Aruna Alva, sir. ಮಮತಾ. ನಮಸ್ತೆ ಸರ್. ನಮಸ್ತೆ. ತುಳು ಬರುತ್ತಾ? ಬರ್ಪುಣ್. ತುಳು ಬರ್ಪುಣ್. ಓಕೆ. ಹಸ್ಬೆಂಡ್ ಬೈದಾರಾ? ಬೈದೇರು. ಓಕೆ. ಲೆಪ್ಲೆ ಇನ್ನು ಬಲೆ ಹಸ್ಬೆಂಡ್ಲ ಬಾಲೆಲ್ಲ ಇರುವೆಲ್ಲ ಬರೋದಿಲ್ಲ. ಸರಿನಾ ಪುದರ್? ರಿತೇಶ್. ಹಲೋ. ಹಾಯ್. ಹಾಯ್. ಏರು ಡ್ಯಾನ್ಸ್ಗೆ ಫುಲ್ ಸಪೋರ್ಟ್ ಮಂದೊಂದುಲ್ಲಾರು. ಅಂದ ಇನ್ನು ಡ್ಯಾನ್ಸ್ ಸಪೋರ್ಟ್ ದಾನ್ ಹಿಡ್ದ್ರ ಬೇರೆ ಈತ್ ಶೋಕು ಡ್ಯಾನ್ಸ್ ಬಂತೇರು ಅವು ಮ್ಯಾಮ್ ಪಡ್ಲೆಕ್ಕನೆ ಡ್ರೀಮ್ ಗರ್ಲ್ ಒಂಜಿ ಎಮ್ಮ ಮಲ್ಲಿನ ಒಂಜಿ ಮೂವಿ ಇತ್ತು ಆ ಸಾಂಗ್ ಡ್ರೀಮ್ ಗರ್ಲ್ ಆ ಅಂಚಿನೇ ತೋಜೊಂದುಲ್ಲೇರು ಅವಳ ಐತೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಮಂಬರ ಸುರು ಮಂತು ಬೊಕ್ಕ ಅಂತ ಪೊರ್ಲು ಆತೇರು. ಓಕೆ. ಮಮತಾ ಸರ್, ಕೊರಿಯೋಗ್ರಫಿ ಹೀರೇ ಮಂತಿನ ಬೇತಾರು ಇಜ್ಜಿ ಒಂದು ಪ್ರಮೋದ್ ಆಳ್ವಾ ಸರ್ನ ಕೊರಿಯೋಗ್ರಫಿ. ಓಕೆ. ಪ್ರಮೋದ್ ಆಳ್ವಾ. ಓಕೆ. ಪ್ರಮೋದ್ ಆಳ್ವಾ ಪಂಡಿವಕ್ಕ ಐ ಲೈಕ್ ಕೊರಿಯೋಗ್ರಫಿ. ಆ ಕೊರಿಯೋಗ್ರಫಿದೊಟ್ಟಿಗೆ ಒಂಜಿ ಮೆಸೇಜ್ ಇತ್ತು. ಆ ಮೆಸೇಜ್ ನೀರು ಪ್ರೆಸೆಂಟೇಷನ್ ಹತ್ತು ಶೋಕ್ ಅದು ಮಂತೊಂದಿತ್ತಾರೆ. ಇಟ್ ವಾಸ್ ಎ ವೆರಿ ಐ ಲೈಕ್ ಯುವರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಇರ್ನ ಎಕ್ಸ್ಪ್ರೆಷನ್ ಅವಾರ್ಡು ಇರ್ನ ಐ ಕಾಂಟ್ಯಾಕ್ಟ್ಸ್ ವೆರಿ ನೈಸ್ ಕೊರಿಯೋಗ್ರಫಿ ಇರ್ ಐಟ್ ವಾ ಫಾಲ್ಟ್ಲ ಮ್ಯಾಮ್ ಪಂಡ್ಲೆಕ್ಕ ನಾಡ್ರೆ ಒಂಚೂರು ಕಷ್ಟ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Thank you, Arun sir. Cornel Rodriguez, please. First of all, Inkirna dancing must like I must say. Very must ಕಮ್ಮಿ ಡ್ಯಾನ್ಸಸ್ ಉಳ್ಳರು ಮಾಮ್ಸ್ ಅಕ್ಕಲ್ನ ಡ್ಯಾನ್ಸಿಂಗ್ ಮಸ್ತ್ ಲೈಕ್ ಅಪ್ಪ ನಾನು ಇನ್ನು ಕಾಣೆಲ್ಲ ಬಂದೈತೆ ಇರ್ನ ಡ್ಯಾನ್ಸಿಂಗ್ ಇಂಕ ದಾಲ ಫಾಲ್ಸ್ ತೋಚಿ ದಾಲ ಮಿಸ್ಟೇಕ್ಸ್ ತೋಚಿ ಇರ್ನ ಡ್ಯಾನ್ಸಿಂಗ್ ಇರ್ ಮಲ್ಪನಾಗ ಮಸ್ತ್ ಕ್ಲೀನ್ ಉಂಡು ಪ್ರೊಫೆಷ್ನಲ್ ಟಚ್ ಉಂಡು. ಪ್ರಮೋದ್ ಸರ್ ಇದೆ ಕಲ್ಪಾದೇರು. ಸೊ ಅವು ಟಚ್ ಆರು ಕಲ್ಪಾದೇರು ಪನ್ಯಾಕ ಸ್ಟೂಡೆಂಟ್ಸ್ ಎಡ್ಡೆನೇ ಒಪ್ಪೋಡು. ಪ್ರಮೋದ್ ಸರ್ ಮಸ್ತ್ ರೆಸ್ಪೆಕ್ಟ್ ಮಲ್ಪಾನ. ವೆರಿ ಗುಡ್ ಕೊರಿಯೋಗ್ರಾಫರ್. ಆ್ಯಂಡ್ ಕಮಿಂಗ್ ಟು ಯುವರ್ ಕಾನ್ಸೆಪ್ಟ್ ಭಾರಿ ಶೋಕ್ದ ಕಾನ್ಸೆಪ್ಟ್ ಮಾಡ್ತಾರೆ. ಈ ರೆಗ್ಯುಲರ್ ವುಮನ್ ಹೌ ಶಿ ಈಸ್ ಇನ್ ರೆಗ್ಯುಲರ್ ಲೈಫ್ ಎಂಚಾರ್ ಮೆತ್ತು ಬರ್ಪೇರು ಎಜುಕೇಷನ್ ಉಪ್ಪನಾಗ ಎಜುಕೇಷನ್ ಕಾಸಿಜ್ಜಿ ಈ ಮಲ್ಪೋಡ್ಸಿ ಅವ್ವಾಯ್ ಪಕ್ಕ ಇರ್ ಡ್ಯಾನ್ಸಿಂಗ್ ಮಲ್ತಾರೆ ಇರ್ ಸ್ಟಾಪ್ ಮಲ್ತಿದ್ದಾರೆ ಇರ್ಬೋದು ಡ್ಯಾನ್ಸ್ ಕಲ್ತಾರೆ ಅಂಡಲ್ಲ ಅದೆಲ್ಲ ಸ್ಟಾಪ್ ಮಲ್ತಾರೆ ಇರಾಗ ಇಜ್ಜಿ ಡ್ಯಾನ್ಸ್ ಮಲ್ಪೋಡ್ಸಿ ಅಂದು ಅವ್ವಾಯ್ ಪಕ್ಕ ಇರಾಗ ಕಾಂಪಿಟೇಷನ್ ಅಂದು ಬರ್ತಂಡು ಮಾಮ್ಸ್. ಸೊ ಅದೆಲ್ಲ ಟ್ರೈ ಮಾಡ್ತಾರೆ. ಸೊ ಬೇಸಿಕ್ ಸ್ಟೋರಿ ಹೆಂಗೆ ಗೊತ್ತಿಜ್ಜಿ ಕಾನ್ಸೆಪ್ಟ್ ಬೇತೆ ದಾದಾಯ್ತು ಅಂದೆ ಹೆಂಗೆ ಕಡ್ತಾ ಇಲ್ಲ ಕಡೆ ನೋ ಮ್ಯಾಟರ್ ವಾಟ್ ಪ್ರಾಬ್ಲಮ್ ಕಮ್ಸ್ ಫಾರ್ ಅ ವುಮನ್ ಶಿ ವಿಲ್ ನೆವರ್ ಸ್ಟಾಪ್ ಡೂಯಿಂಗ್ ವಾಟ್ ಶಿ ವಾಂಟ್ಸ್. ಓಕೆ. ಥ್ಯಾಂಕ್ ಯು ಸೋ ಮಚ್. ಭಾರಿ ಶೋಕ್ದ ಪರ್ಫಾರ್ಮೆನ್ಸ್ ಇರ್ನ ಮ್ಯೂಸಿಕ್ದೊಟ್ಟಿಗೆ ಇರ್ನ ವಾಯ್ಸ್ ಓವರ್ ಭಾರಿ ಶೋಕ್ ಇತ್ತು. ನಾರ್ಮಲಿ ನಮ್ಮ ಡೈಲಾಗ್ಸ್ ಒಂದು ಉಪ್ಪುನಾಗ ಮ್ಯೂಸಿಕ್ ಉಪ್ಪುಚ್ಚಿ ಬಟ್ ನಿಗುಲು ಅವೆನ್ ಓವರ್ ಲ್ಯಾಪ್ ಮಲ್ತದ್ದು ಭಾರಿ ಶೋಕ್ ಪ್ರೆಸೆಂಟ್ ಮಾಡ್ತಾರೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಹೆಂಗೆ ಭಾರಿ ಖುಷಿ ಆ್ಯಂಡ್ ಇರ್ನ ಕಾಸ್ಟ್ಯೂಮ್ಸ್ ಪತ್ತದು ಪ್ರಾಪ್ಸ್ ಪತ್ತದು ಪೂರಾ ವೆರಿ ನೈಸ್ಲಿ ಡನ್. ಪ್ರೆಸೆಂಟೇಷನ್ ವೈಸ್ ಪರ್ಫೆಕ್ಟ್. ಸೊ ಹೆಂಗಿಂದು ಪನೋಡೆ ಹಾಕೊಂಡು ಹೆಂಗೆ ಇರ್ನ ಇಂದು ಪರ್ಫಾರ್ಮೆನ್ಸ್ ಇರೇಕ್ ಪಕ್ಕ ಇರ್ನ ಸರ್ ಪ್ರಮೋದ್ ಸರ್ ತೆಳಿ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ನೈಸ್. ಥ್ಯಾಂಕ್ ಯು ಜಡ್ಜಸ್. ತೆಡಿಲ್ ತಿಕ್ಕಿದಾಣ ದಾದಾ ಒಂದುಂಡು ಮಸ್ತ್ ಖುಷಿ ಒಂದುಂಡು. ಆಕ್ಚುಲಿ ಲಾಸ್ಟ್ ಪರ್ಫಾರ್ಮೆನ್ಸ್ ಇಲ್ಲ ಸರ್ ತೆಡಿಲ್ ಪರ್ಫಾರ್ಮೆನ್ಸ್ ಬಂದಿತ್ತೇರಿ ಈ ಸಲ ತಿಕ್ಕಿನ ಮಸ್ತ್ ಖುಷಿ ಒಂದುಂಡು. ಬ್ಯಾಕ್ ಟು ಬ್ಯಾಕ್ 2 ತೆಡಿಲ್ ತಿಕ್ಕಿದುಂಡಿರಿಗೆ ನೆಕ್ಸ್ಟ್ ತೆಡಿಲ್ ತಿಕ್ಕಿಡ ఒక ಪರ್ಸನ್ ಅವರು. Anyway, thank you so much for a wonderful performance. Thank you sir. Thank you. It was really nice and it was very difficult. Nam ಮೂಜಿ ಜಡ್ಜಸ್ ನಕ್ಲೆಲ್ಲ ಮಸ್ತ್ ಡಿಫಿಕಲ್ಟ್ ಆದಿತ್ತಂಡು ಜಡ್ಜ್ ಮಲ್ಪೆರೆಗ. So among this contestant, the first contestant whom I like is Welcome back after the short break to Anode
ಡಾನ್ಸ್ ಮಮ್ಮಿ ಡಾನ್ಸ್ ನಮ್ಮ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್, ನಮ್ಮ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ ಆಂಬಿಟ್, ಪ್ರೊಫೆಷನಲ್ ಮಲ್ಟಿಮೀಡಿಯಾ ಟ್ರೈನರ್ಸ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮಂಗಳೂರು ಹಾಗೂ ಮೂಡುಬಿದ್ರಿ, ಅದೇ ರೀತಿಯಲ್ಲಿ JP ಲೈಟಿಂಗ್ ಅಂಡ್ ಇಂಟೀರಿಯರ್ಸ್ ಕರಂಗಲ್ಪಾಡಿ. ಥ್ಯಾಂಕ್ಸ್ ಟು ಆಲ್ ಆಫ್ ದೆಮ್. ಇದರ ಜೊತೆಗೆ ನಮ್ಮ ಸಪೋರ್ಟ್ ಸ್ಪಾನ್ಸರ್ಸ್ ಸಹ್ಯಾದ್ರಿ ಕಾಲೇಜ್ ಅಡ್ಯಾರ್ ಹಾಗೂ ಕಾಸ್ಟ್ಯೂಮ್ ಕಾಟೇಜ್. A big thank you to all our sponsors as we go on with Anno Dance Mummy Dance. Today's theme was a women. So women theme, it was really nice and it was very difficult. Nam mooji judges naklegala mast difficult aditande judge malperega. So among this contestant, the first contestant whom I like is ममता. हर घड़ी बदल रही है रूप जिंदगी, छाँव है कभी कभी है धूप जिंदगी, हर पल यहाँ जी भर जियो, जो है समा कल हो न हो. And the second contestant is Rashmita V. Shetty. दुनिया देखे रूप मेरा, कोई ना जाने बेचारी मैं, हाय टूटे सारे की सारे third contestant is Megha Kamath. दुनिया से जीती जीती खुद से हारी, बस ध्वस्त खड़ी हूँ मैं, आरी न मैं पर लक्स में मत मस्त खड़ी हूँ मैं, मेरी लाज मैं हूँ चूनर भी मैं हूँ चूनर पे दाग भी मैं, हो गए मैली मोरी चुनरिया, कोरे बदन and the fourth contestant is Reshma. कांच की नींद आई, पत्थर के ख्वाब लाई, कांच की नींद आई, पत्थर के ख्वाब लाई, जाने रब जाने कब जख्मों से मिल गए नैना, छिल गए नैना, छिल गए नैना, छिल गए नैना. So congratulations everyone and all the best. ಓಕೆ ವೀಕ್ಷಕರೇ, ನಮ್ಮ ಈ ವಾರದ ಥೀಮ್ ವಿಮೆನ್ ಥೀಮ್ ಅಲ್ಲಿ ಸೆಲೆಕ್ಟ್ ಆದಂತ ಮಮ್ಮೀಸಿಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಚಾಲೆಂಜ್ ರೌಂಡ್. Okay, 3, 2, 1, ದುಷ್ಟಶಕ್ತಿ down. ಒಂದೇ ನನ್ನ ಲೈಫ್ ಅವು ಕೂಡ ಮಿಸ್ಟೇಕ್ ಮಾಡ್ತೀನಿ. ಆಫ್ ಸೆಂಟರ್ ಇತ್ತ ರಂಚಿ ಬೋಂಡವು ಸೆಂಟರ್ಡ್ ಬರಡು ಮಲದ್ ದುಷ್ಟ ಒಂಜಿ ಬೇಲಲ್ ಪ್ಲೇ ಅಂಚನೆ ಎದುರು ಬರ್ತದು ಒಂಜಿ ಸ್ಪಿನ್ ಹಾಕದು ಪಿರ ಹಾಕ್ಲೆದುಕ ಬೋಂಡು ದುಷ್ಟ ನೇಕ್ ಬಂದ್ಬಿಡಿ ಟೈಮಿಂಗ್. ಆ್ಯಂಡ್ ಡಾನ್ಸ್ ಮಮ್ಮಿ ಡಾನ್ಸ್ ನೋಡ್ತಾ ಇದ್ದೀರಾ, ನಮ್ಮ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಇದ್ರ ಜೊತೆಗೆ ವಿ ಹ್ಯಾವ್ ಸ್ಪಾನ್ಸರ್ಸ್ ಸಿಟಾಡೆಲ್ ಡೆವಲಪರ್ಸ್, ಕೇನ್ ಪ್ರಾಪರ್ಟೀಸ್, ಅರುಣಾ ಮಸಾಲಾಸ್, ಡವ್ ತೊಗರಿ ಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಸಲೂನ್ ಸೋಲೋ ಉಡುಪಿ ಹಾಗೂ ಮಣಿಪಾಲ. ಇನ್ನಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ ವಿಸ್ಮಯ ಇನ್ಫೋಟೈನ್ಮೆಂಟ್ ಸೆಂಟರ್ ಕಣ್ಣೂರ್, ಅದೇ ರೀತಿ AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಮಾತಾ ಮ್ಯಾಟ್ರಿಮೋನಿ. ಇಲ್ಲಿಗೆ ಇವತ್ತಿನ ಈ ಒಂದು ಎಪಿಸೋಡ್ ಎಂಡ್ ಆಗ್ತಾ ಇದೆ. ಅಂದಮೇಲೆ ಮುಂದಿನ ಸಂಚಿಕೆಯಲ್ಲಿ ಖಂಡಿತವಾಗ್ಲೂ ನಾವೆಲ್ಲ ಇರ್ತೀವಿ, ನಿಮಗೋಸ್ಕರ ಕಾಯ್ತಾ ಇರ್ತೀವಿ, ನೀವು ಕೂಡ ನಮಗೋಸ್ಕರ ಕಾಯ್ತಾ ಇರಿ. ಆ್ಯಂಡ್ ಮುಂದಿನ ವಾರ ಬರೋವಂಥ ಒಂದು ಕಾನ್ಸೆಪ್ಟ್ ಏನಿದೆ, ಥೀಮ್ ಏನಿದೆ, ತುಂಬಾ ಸೂಪರ್ ಆಗಿರುವಂಥ ಥೀಮ್. ನೀವೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಆ ಒಂದು ಥೀಮನ್ನು ನೋಡಿದಾಗ ಖಂಡಿತ ಇದು ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಕೋತೀರಾ. ಆದರೆ ಅದು ಯಾವುದು ಇವಾಗ ಹೇಳಲ್ಲ, ಮುಂದಿನ ವಾರದ ತನಕ ನೀವು ಕಾಯ್ಬೇಕಾಗುತ್ತೆ. ಅಂಡ್ ಕೀಪ್ ವಾಚಿಂಗ್ ನಮ್ಮ ಟಿವಿ. ಮಿಸ್ ಎಲ್ಲರನ್ನೂ ಮಿಸ್ ಮಾಡಿ. ಬಾಯ್, ಗುಡ್ ನೈಟ್.
mommy dance. I just loved your performance. ಸೊ ಲಕ್ಕಿದ ಮೋನೆ ತೋಡು ಒಂದು ಕ್ಯಾಮರಾ ಮಾತ್ರ ರೆಡಿ ಆದಿತ್ತು ಅಣ್ಣ ಅವ್ರ ಮೋನೆ ತೋಜವನ್ನು ಬಿಡುದು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್. ಯಾಕೆಂದರೆ ನಿಮಗೆ ಇದಕ್ಕಿಂತ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದು ನೋಡಿದ್ದೀವಿ ನಾವು. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್ UPS ಅಂಡ್ ಸ್ಟೆಬಿಲೈಸರ್ಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಸಹ ಪ್ರಾಯೋಜಕರು ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡವ್ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಆಂಬಿಟ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನ ಕಡವು ಕಣ್ಣೂರ್ ಹಾಗೂ ಅರುಣ ಮಸಾಲಾಸ್. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM.